ಜಪಾನ್ ಸರ್ಕಾರ ಭಾರತಕ್ಕೆ ಉಡುಗೊರೆಯಾಗಿ ನೀಡಿರುವ ವಾರಣಾಸಿಯ ರುದ್ರಾಕ್ಷಿ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಅದ್ದೂರಿ ವೇದಿಕೆಗೆ ಜಪಾನಿ ಮಾದರಿಯ ಲೈಟಿಂಗ್ಸ್ ವಿನ್ಯಾಸ ಯಂತ್ರೋಪಕರಣ ಮತ್ತು ಪರದೆ ವ್ಯವಸ್ಥೆಯನ್ನು ಮಂಗಳೂರಿನ ಕೆನರಾ ಲೈಟಿಂಗ್ಸ್ ಕಂಪನಿಯು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಎಂದು ಕೆನರಾ ಲೈಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಅಜಿತ್ ಕರೆ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಜಪಾನ್ ಸರ್ಕಾರ ಭಾರತಕ್ಕೆ ಉಡುಗೊರೆಯಾಗಿ ನೀಡಿರುವ ಸುಮಾರು 186 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವಾರಣಾಸಿಯ ರುದ್ರಾಕ್ಷಿ ಅಂತಾರಾಷ್ಟ್ರೀಯ ಸಭಾಂಗಣದ ಜಪಾನ್ ಮಾದರಿಯ ಲೈಟಿಂಗ್ಸ್, ಯಾಂತ್ರೀಕೃತ ಸ್ಟೇಜ್ ಲೈಟಿಂಗ್ಸ್, ವಿಭಜನಾ ಪರದೆ, ಪರಿಸರ ಸ್ನೇಹಿ ಹಾಗೂ ಉತ್ತಮ ವಿದ್ಯುತ್ ದಕ್ಷತೆಯ ಎಲ್ಇಡಿ ಲೈಟಿಂಗ್, ಸುತ್ತಲೂ 108 ರುದ್ರಾಕ್ಷಿ ಆಕೃತಿಗಳನ್ನು ರಚಿಸಲಾಗಿದ್ದು ಅತ್ಯಾಧುನಿಕ ರಿಮೋಟ್ ಕಂಟ್ರೋಲ್ ತಂತ್ರಜ್ಞಾನವನ್ನು ಹೊಂದಿದೆ. ಇದರ ವಿನ್ಯಾಸ ಮತ್ತು ಲೈಟಿಂಗ್ಸ್ ಅನ್ನು ಮಂಗಳೂರಿನ ಕೆನರಾ ಲೈಟಿಂಗ್ ಪ್ರೈವೇಟ್ ಲಿಮಿಟೆಡ್ ಯಶಸ್ವಿಯಾಗಿ ಮುಗಿಸಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. It has a fully integrated manufacturing facility. That means we provide A to Z solution. Not only we sell the product, we also install and provide the after sales service. And the manufacturing facility is spread over 35,000 square meters, which is roughly 7 acres. And we have our own research and development facility where all the products are designed and developed in this factory. And there is a very important laboratory here which is called photometry lab, which is required. And the company is ISO 9001 and 14001 certified. Now about the project which we are talking about, that is Rudraksh Convention Center located at Varanasi. This is how the Rudraksh Convention Center looks like. The city of Varanasi is famous for Shiva temple, which is called Vishwanath temple. So this convention center is in the form of Shiva Linga. There is a linga on the top of the roof. ಈ ಸಂದರ್ಭದಲ್ಲಿ ಕೆನರಾ ಲೈಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಕಿರಣ ಕರೆ ಹಾಗೂ ನೇಹಾ ಕರೆ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.